ಎಚ್.ಡಿ. ಕೋಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಲ್ಲಿಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸಿರಿಧಾನ್ಯಗಳ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಿದ್ಧಾರ್ಥ ಕಾಲೇಜಿನ ಉಪನ್ಯಾಸಕರಾದ ಪುಷ್ಪಲತಾ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶಶಿಧರ್ ಎಂ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಶಿಧರ್ ರವರು ಮಾತನಾಡಿ, ಜ್ಞಾನ ವಿಕಾಸ ಕಾರ್ಯಕ್ರಮವು ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮ. ಜ್ಞಾನ ವಿಕಾಸ ಕೇಂದ್ರದಡಿಯಲ್ಲಿ ಪ್ರತಿ ತಿಂಗಳು ಸಹ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿ ನಿಮ್ಮೆಲ್ಲರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧೈರ್ಯ ತುಂಬುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಪುಷ್ಪಲತಾರವರು ಮಾತನಾಡಿ ಸಿರಿಧಾನ್ಯಗಳ ಕುರಿತು ಮಾಹಿತಿ ನೀಡಿದರು. ಸಿರಿಧಾನ್ಯಗಳನ್ನು ಬಳಕೆ ಮಾಡುವುದರಿಂದ ರಕ್ತ ಶುದ್ಧಿ ಹಾಗೂ ಜೀರ್ಣ ಕ್ರಿಯೆಗೆ ಮತ್ತು ಕೊಬ್ಬು ನಿವಾರಣೆಗೆ ಸಹಕಾರಿಯಾಗುತ್ತೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅಶ್ವಿನಿ ಎಚ್.ಜಿ, ಸೇವಾ ಪ್ರತಿನಿಧಿ ಮಂಗಳ ಮತ್ತು ಕೇಂದ್ರದ ಸದಸ್ಯರು ಮಂಜುಳಾ, ನಾಗಮ್ಮ, ಚೆಲುವಮ್ಮ, ಸುನಂದ, ರಾಜೇಶ್ವರಿ ಹಾಗೂ ಕೇಂದ್ರದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮಾಲಾರ ಮಹದೇವ ಸ್ವಾಮಿ. ಸ್ವಾಮಿಗಳಲ್ಲಿ ಅತಿಶ್ರೇಷ್ಠ ಸ್ವಾಮಿಗಳು ಕರ್ನಾಟಕದ 7 ಕೋಟಿ ಜನರ ಮಧ್ಯದಿಂದ ಒಬ್ಬರನ್ನು ಹೆಕ್ಕಿ ರಾಜ್ಯಸಭೆಗೆ ನೀವು ಸಲಹೆ ಕೊಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವರನ್ನು ಆಯ್ಕೆ ಮಾಡಿ ಕಳಿಸ್ಕೊಂಡಿದೆ. ಯಾಕೆ ಕೇಳಿದರೆ, ಹಾಗಾದರೆ ಬೇರೆ ಸ್ವಾಮಿಗಳು ಬೇರೆ ಜನ ಪ್ರತಿನಿಧಿಗಳು ಇವರಿಗೆ ಸಿಗಲಿಲ್ವಾ ಅಂದರೆ, ಪೂಜ್ಯರು ಮಾಡ್ತಿರುವಂಥ ಈ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆ, ವಿಶೇಷವಾಗಿ ಮಹಿಳೆಯರ ಬಗ್ಗೆ ಹಾಕಿಕೊಂಡಂಥ ಕಾಳಜಿ, ಮಹಿಳೆಯರಲ್ಲಿ ಮಾಡಿದಂಥ ಸ್ವಾವಲಂಬನೆಯ ಕಾರ್ಯಕ್ರಮಗಳು, ಸ್ವಉದ್ಯೋಗದ ಕಾರ್ಯಕ್ರಮಗಳು, ಜ್ಞಾನ ವಿಕಾಸ ಕಾರ್ಯಕ್ರಮಗಳು, ಅದರೊಟ್ಟಿಗೆ ಬ್ಯಾಂಕುಗಳಿಂದ ನೆರವು ತೆಗೆಸಿಕೊಟ್ಟದ್ದು. ಅನೇಕ ಬ್ಯಾಂಕುಗಳು ಇವತ್ತು ನಮಗೆ ಸಹಾಯ ಮಾಡಿದ್ದಾವೆ. ಹಿಂದೆ ಸಹಾಯ ಮಾಡಿದ್ದೇವೆ. ಯಾರಿಗೆ ಸಹಾಯ ಮಾಡ್ತಿದ್ದೆ ಕೇಳಿದ್ರೆ, ನಮ್ಮಂಥವರಿಗೆ ಬ್ಯಾಂಕುಗಳು ಸಹಾಯ ಮಾಡಿಲ್ಲ. ಸ್ವಲ್ಪ ಉಳ್ಳವರಿಗೆ, ಸ್ವಲ್ಪ ಶ್ರೀಮಂತರಿಗೆ, ಮಧ್ಯಮದವರಿಗೆ ನಾವು ಬ್ಯಾಂಕುಗಳು ಸಹಾಯ ಮಾಡ್ತಿದ್ವು. ಅದಕ್ಕಿಂತಲೂ ಕೆಳವರ್ಗದ ಜನ ಇವತ್ತು ಬ್ಯಾಂಕುಗಳ ಮೆಟ್ಲನ್ನು ಹತ್ತಲಿಕ್ಕೆ ಹಿಂಜರಿಕೆ ಮತ್ತು ಬ್ಯಾಂಕುಗಳನ್ನು ಸ್ವೀಕರಣೆ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಈ ಕಾರ್ಯಕ್ರಮದ ಪರಿವರ್ತನೆಯನ್ನು ಕಂಡು ಅವರನ್ನು ಅಲ್ಲಿಗೆ ಕರೆಸಿಕೊಂಡಿದೆ. ಹಾಗಾಗಿ ಇಲ್ಲಿ ಸೇರಿಕೊಂಡಂಥ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ನಿಮ್ಮ ಸಂಘಗಳಲ್ಲಿ ಒಳ್ಳೆಯ ವಿಚಾರಗಳು ಚರ್ಚೆ ಆಗಲಿ, ನಿಮ್ಮ ಈ ತಿಂಗಳ ಕೇಂದ್ರದಲ್ಲಿ ಒಳ್ಳೆಯ ಸದುದ್ದೇಶಗಳು ಚರ್ಚೆ ಆಗಲಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಮನೋಭಾವನೆ ಅನ್ನೋದು, ಅಥವಾ ಒಬ್ಬರನ್ನು ನಾವು 10 ಜನ 12 ಜನ ಸಂಘ ಸೇರ್ಕೊಂಡಿದ್ದೀವಿ, 30 ಜನರ ಜ್ಞಾನ ವಿಕಾಸ ಕೇಂದ್ರ ಮಾಡಿಕೊಂಡಾಗ ಆ ಕೇಂದ್ರದ ಒಬ್ಬಳ ನೋವು 10 ಜನರ ನೋವು ಆಗುವ ರೀತಿಯಲ್ಲಿ ನೀವು ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಎಲ್ಲರನ್ನು ಒಂದು ಅಭಿವೃದ್ಧಿ ಮಾಡುವ ದಿಸೆಯಲ್ಲಿ ಪೂಜ್ಯರು ಅಷ್ಟು ದೂರದಿಂದ ನಿಂತು ಯೋಚನೆ ಮಾಡ್ತಿದ್ದಾರೆ. ನಾವು ಹತ್ತಿರದಲ್ಲಿ ನೇರ ಫಲಾನುಭವಿಗಳಾಗಿದ್ದುಕೊಂಡು ಈ ಸಂಘಟನೆಯಲ್ಲಿ ನಾವು ಇದ್ದೀವಿ. ನಾವೊಬ್ಬರ ಏನು ಹೇಳ್ತೇವೆ, ಒಬ್ಬರ ಕಾಲು ಎಳೆಯೋ ಬದಲು ಒಬ್ಬರ ಕೈ ಕೊಟ್ಟವ್ರ ಮೇಲೆ ಎತ್ತುವ ರೀತಿಯಲ್ಲಿ ನಿಮ್ಮ ಸಂಘದಿಂದ ಅವರಿಗೆ ಸಹಾಯ ಮಾಡಿ ಅನ್ನೋಂಥದ್ದನ್ನು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಧರ್ಮಸ್ಥಳದ ಯೋಜನೆ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು, ನೀವು ಮೊನ್ನೆ ಕೇವಲ ಸ್ವಸಹಾಯ ಸಂಘಗಳನ್ನು ಮಾಡಿ ಸಾಲ ಕೊಟ್ಟು ಬಿಟ್ಟರೆ ಗ್ರಾಮಾಭಿವೃದ್ಧಿ ಯೋಜನೆ ಆಗಲ್ಲ. ಅದಕ್ಕೆ ಒಬ್ಬ ಜನಜಾಗೃತಿ ಅನ್ನುವಂಥದ್ದು